ರಾಜ್ಯ ಸರ್ಕಾರದ ವಿರೋಧಿ ನೀತಿ ಶೂನ್ಯ ಅಭಿವೃದ್ಧಿಯ ವಿರುದ್ಧ ಉಡುಪಿ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ನವೀನ್ ಕುತ್ಯಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕಾಪುವಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜೂನ್ ತಿಂಗಳಿಂದ ಸತ್ಯಾಗ್ರಹ ಮಾಡಿದ್ದು ಬಿಪಿಎಲ್ ಪಡಿತರ ಚೀಟಿಯ ರದ್ದತಿ, ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಡ್ಡಿ, ಏಕವಿನ್ಯಾಸ ಅನುಮೋದನೆ ನೀಡುವಲ್ಲಿ ಅವೈಜ್ಞಾನಿಕ ನಿಯಮಾವಳಿ, ಇದರಿಂದ 9 and 11A ನೀಡುವಲ್ಲಿ ವಿಳಂಬ, 94C ಹಾಗೂ 94CC ಕಡತಗಳ ವಿಲೇವಾರಿಯಲ್ಲಿ ವಿಳಂಬ ಹಾಗೂ ಅಕ್ರಮ ಸಕ್ರಮ ಕಡತಗಳ ವಿಲೇವಾರಿಯಲ್ಲಿ ವಿಳಂಬ, ಅವೈಜ್ಞಾನಿಕ ಮಾರ್ಗಸೂಚಿ ಮತ್ತು ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಗಳ ಕುಂಠಿತದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೈಂದೂರಿನಿಂದ ಹಿಡಿದು ಯಜಮಾನಿಯವರೆಗೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಬಹಳ ಉತ್ತಮ ಪ್ರತಿಕ್ರಿಯೆ ಸಾರ್ವಜನಿಕರಿಂದ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಒಂದು 5 ವಿಚಾರಗಳು, ಬಿಪಿಎಲ್ ಪಡಿತರ ಚೀಟಿಯ ರದ್ದತಿ, ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಅಡ್ಡಿ ಈಗಾಗಲೇ ಬಂದಿದೆ. ಸರ್ಕ್ಯುಲರ್ಗಳು, ಸಂಧ್ಯಾ ಸುರಕ್ಷಣಾ ಇಂಥ ಪಿಂಚಣಿ ಯೋಜನೆಗಳನ್ನು ಕಡಿತಗೊಳಿಸುವಂಥದ್ದು, ಯೋಜನೆಯನ್ನು ಅವರ ಫಲಾನುಭವಿಗಳಿಗೆ ಅದನ್ನು ಕಡಿತಗೊಳಿಸುವಂಥದ್ದು ಮಾಡುವಂತಹ ಯೋಜನೆ. ನಮ್ಮಲ್ಲಿ ಈಗಾಗಲೇ ತುಂಬ ಜನ ಮನೆ ಕಟ್ಟುವವರು ಪಡುವಂತಹ ಕಷ್ಟ, ಏಕವಿನ್ಯಾಸ ಅನುಮೋದನೆ ನೀಡುವಲ್ಲಿ ಅವೈಜ್ಞಾನಿಕ ನಿಯಮಾವಳಿಗಳು, 911A ನೀಡುವಲ್ಲಿ ವಿಳಂಬತೆ, ಅದಕ್ಕೆ ಇಲ್ಲ ಸಲ್ಲದ ಕಾನೂನುಗಳನ್ನು ತುಳಿಸಿ ಅದನ್ನು ಉದ್ದೇಶಪೂರ್ವಕವಾಗಿ 94C ಮತ್ತು 94CC ಕಡತಗಳನ್ನು ಕೂಡ ವಿಲೇವಾರಿ ಮಾಡುವಲ್ಲಿ ವಿಳಂಬತೆ. ಒಟ್ಟು ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಜನರಿಗೆ ತೊಂದರೆ ಕೊಡಲಿಕ್ಕೆ ಈ ಸರ್ಕಾರ ಜನವಿರೋಧಿ ನೀತಿಯಿಂದ ನಡೆದುಕೊಂಡು ಬರ್ತಾ ಇದೆ ಎನ್ನುವುದನ್ನು ನಾವು ಜನಜಾಗೃತಿಯ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಇದನ್ನು ಪ್ರತಿಭಟನೆ ಮಾಡಿದ್ದೇವೆ. ಕಾಪುವಿನಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಪ್ರಾಯಶಃ 2 ಬಾರಿ ಜನರಿಂದ ತಿರಸ್ಕರಿಸಲ್ಪಟ್ಟಂತಹ ಶಾಸಕರು ಮತ್ತೆ ಪ್ರತಿಭಟನೆಯ ಮುಖಾಂತರ ಅವರದ್ದೇ ಸರ್ಕಾರ, ಅವರದ್ದೇ ವ್ಯವಸ್ಥೆ, ಕಾನೂನನ್ನು ಮೀರಿಯೂ ತಾಲೂಕು ಕಚೇರಿಗಳಲ್ಲಿ ಸಭೆಗಳನ್ನು ನಡೆಸುವಂಥದ್ದು, ಈ ರೀತಿ ಒಂದು ಕಾನೂನಿನ ಚೌಕಟ್ಟನ್ನು ಬಿಟ್ಟು ವರ್ತಿಸುವಂಥದ್ದು ಇದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಮತ್ತೆ ಜನ ಜಾಗೃತಿಯಲ್ಲಿದ್ದಾರೆ, ಜನರಿಗೆ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ನಾವು ಏನು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಪು ಮಂಡಲ ಬಿಜೆಪಿ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಉದ್ಯಾವರ, ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾಜಿ ಸುವರ್ಣ, ಜಿಲ್ಲಾಧ್ಯಕ್ಷರಾದ ಗೀತಾಂಜಲಿ ಸುವರ್ಣ, ಮಂಡಲ ವಕ್ತಾರರಾದ ನವೀನ್ ಎಸ್ಕೆ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲಕೃಷ್ಣರಾವ್, ಶರಣ್ ಕುಮಾರ್ ಮಟ್ಟು ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా నేను మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರ್ ಬೇಬಿ ಯಬಾ ವೀಕೆ